ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ದೇವರ ವಾಕ್ಯವನ್ನು ಆಲಿಸೋಣ. 2ನೇ ಅರಸರ ಗ್ರಂಥ ಅಧ್ಯಾಯ 5. ಸಿರಿಯಾದ ರಾಜನಿಗೆ ನಾಮಾನ್ ಎಂಬೊಬ್ಬ ಸೇನಾಧಿಪತಿ ಇದ್ದನು. ಸರ್ವೇಶ್ವರ ಸ್ವಾಮಿ ಇವನ ಮುಖಾಂತರ ಸಿರಿಯಾದವರಿಗೆ ಜಯವನ್ನು ಅನುಗ್ರಹಿಸಿದ್ದರು. ಆದ್ದರಿಂದ ರಾಜನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯನೆಂದು ಗೌರವಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಭೀಕರ ಚರ್ಮರೋಗದಿಂದ ನರಳುತ್ತಿದ್ದನು. ಸಿರಿಯಾದವರು ಒಮ್ಮೆ ಸುಲಿಗೆಗಾಗಿ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆ ನಾಮಾನನ ಹೆಂಡತಿಗೆ ದಾಸಿಯಾದಳು. ಒಂದು ದಿನ ಆಕೆ ತನ್ನ ಯಜಮಾನಿಗೆ, ನಮ್ಮ ದಣಿಯವರು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವರು ಇವರನ್ನು ಈ ಚರ್ಮ ರೋಗದಿಂದ ಗುಣಪಡಿಸುತ್ತಿದ್ದರು ಎಂದು ಹೇಳಿದಳು. ನಾಮಾನನು ರಾಜನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ನಾಡಿನ ಹುಡುಗಿ ಹೇಳಿದ್ದನ್ನು ತಿಳಿಸಿದನು. ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಎಂದನು. ನಾಮಾನನು 30 ಬೆಳ್ಳಿ, 6,000 ಬಂಗಾರ ನಾಣ್ಯಗಳನ್ನು, 10 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೋದನು. ಇಸ್ರಾಯೇಲರ ಅರಸನು ಈ ಪತ್ರವನ್ನು ಓದಿದ ಕೂಡಲೇ ಸಿಟ್ಟಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ವ್ಯಕ್ತಿಯನ್ನು, ಚರ್ಮ ರೋಗದಿಂದ ನಾನು ವಾಸಿ ಮಾಡಬೇಕಂತೆ? ಇದು ಎಂಥ ಅಪ್ಪನೆ? ನಾನೇನು ದೇವರು? ಜೀವದಾನ ಮಾಡುವುದಕ್ಕಾಗಲಿ ಜೀವಹರಣ ಮಾಡುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೆ? ಇವನು ನನ್ನೊಡನೆ ಯುದ್ಧ ಮಾಡುವುದಕ್ಕೆ ನೆಪ ಹುಡುಕುತ್ತಾನಲ್ಲವೇ? ನೀವೇ ಆಲೋಚಿಸಿ ನೋಡಿ ಎಂದು ಹೇಳಿದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತಾಯ ಅಧ್ಯಾಯ 5 ವಾಕ್ಯ 16ರಲ್ಲಿ ನಾವು ಹೀಗೆ ಓದ್ತಾ ಇದ್ದೇವೆ: ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ದೇವರನ್ನು ಕೊಂಡಾಡಲಿ. ಖಂಡಿತವಾಗಿ ನಮ್ಮ ಸತ್ಕಾರ್ಯಗಳು ಚೆನ್ನಾಗಿರಬೇಕು. ನಮ್ಮ ಸತ್ಕಾರ್ಯಗಳಿಂದ ಬೇರೆ ಜನರಿಗೆ ದೇವರ ಶುಭ ಸಂದೇಶ ತಲುಪಬೇಕು. ನನ್ನ ಒಂದು ಮಾತಾಗಿರ್ಬೋದು, ನಾನು ಕೊಡುವಂಥ ಒಂದು ಸೇವೆ ಆಗಿರ್ಬೋದು, ನಾನು ಹೇಳುವಂಥ ಒಂದು ಪ್ರೋತ್ಸಾಹದ ಮಾತುಗಳಾಗ್ಬೋದು, ಇನ್ನೊಬ್ಬರಿಗೆ ಪ್ರೇರೇಪಣೆ ಕೊಡುವಂಥ ಮಾತುಗಳು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತೆ, ದೇವರ ಶುಭ ಸಂದೇಶ ತಲುಪುತ್ತೆ. ಇಂಥದ್ದೇ ಒಂದು ಚಿಕ್ಕ ಘಟನೆಯನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ಆಲಿಸಿದೆವು. ಹೇಗೆ ಒಬ್ಬ ಸಾಮಾನ್ಯ ಹುಡುಗಿ ಸೇನಾಧಿಪತಿಗೆ ದೇವರ ಪ್ರೀತಿಯ ಬಗ್ಗೆ ತಿಳಿಸ್ತಾಳೆ. ಮಾತ್ರವಲ್ಲ, ಅಲ್ಲಿ ಎಂಥ ಒಂದು ಬದಲಾವಣೆಯಾಗುತ್ತೆ. ನಾಮಾನ್ ಅಂತ ಒಬ್ಬ ಸೇನಾಧಿಪತಿ ಬಗ್ಗೆ ನಾವು ವಾಕ್ಯದಲ್ಲಿ ಆಲಿಸಿದೆವು. ಈ ನಾಮಾನ್ ಒಬ್ಬ ಬಲಿಷ್ಠ ಸೇನಾಧಿಪತಿಯಾಗಿದ್ದನು. ಪ್ರತ್ಯೇಕವಾಗಿ ಸಿರಿಯಾದ ರಾಜನಿಗೆ ಇವನ ಮೇಲೆ ತುಂಬ ಅಭಿಮಾನ, ಗೌರವ. ಯಾಕೆಂದರೆ ಇವನ ಮುಖಾಂತರ ಅನೇಕ ಪ್ರಾಂತ್ಯಗಳನ್ನು, ಅನೇಕ ರಾಜ್ಯಗಳನ್ನು ಈ ರಾಜನು ಗೆದ್ದಿದ್ದನು. ಆದ ಕಾರಣ ನಾಮಾನ್ ಅಂದರೆ ಆತನಿಗೆ ವಿಶೇಷವಾದ ಒಂದು ಸ್ಥಾನ, ಮಾನ, ಗೌರವ ಇತ್ತು. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ತಿಳಿಯುತ್ತೆ ಈ ನಾಮಾನ್ ಕುಷ್ಠ ಎಂಬ ರೋಗದಿಂದ ಬಳಲ್ತಾ ಇದ್ದ. ಕುಷ್ಠ ರೋಗದಿಂದ ಆತ ನರಳ್ತಾ ಇದ್ದ. ನಮಗೊತ್ತು ಹಳೆ ಒಡಂಬಡಿಕೆಯಲ್ಲಿ
ಕುಷ್ಠರೋಗದ ಬಗ್ಗೆ ಅನೇಕ ಘಟನೆಗಳನ್ನು ನಾವು ಓದ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಿರ್ಗಮನ ಗ್ರಂಥದಲ್ಲಿ 13ನೇ ಮತ್ತು 14ನೇ ಅಧ್ಯಾಯದಲ್ಲಿ ಕುಷ್ಠರೋಗಿಯಾದಂಥ ವ್ಯಕ್ತಿ ಏನು ಮಾಡಬೇಕು, ಆತ ಎಲ್ಲಿರಬೇಕು, ಆತನ ಅವಸ್ಥೆ ಏನು, ಆತನ ಪರಿಸ್ಥಿತಿ ಏನು, ಆ ಕಾಲದಲ್ಲಿ ಎಂಥ ಒಂದು ಸಮಸ್ಯೆ ಅವರಿಗೆ ಇತ್ತು ಎಂಬುದನ್ನು ಈ ಒಂದು 2 ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕುಷ್ಠರೋಗ ಹಿಡಿದಂಥ ಮನುಷ್ಯ ತನ್ನ ಕೂದಲನ್ನು ಬಾಚಲಿಕ್ಕಿಲ್ಲ, ಹರಿದ ಬಟ್ಟೆಯನ್ನು ಆತ ಹಾಕಬೇಕಿತ್ತು, ಮತ್ತು ಊರಿನ ಹೊರಗೆ ಆತ ಜೀವಿಸಬೇಕಿತ್ತು. ಏನಾದರೂ ಅಗತ್ಯ ಇದ್ದಾಗ ಊರಿಗೆ ಬರಲಿಕ್ಕೆ ಅವಕಾಶ ಸಿಕ್ಕಿದಾಗ ಆತ ಕೈಯಲ್ಲಿ ಒಂದು ಗಂಟೆಯನ್ನು ಹಿಡಿದುಕೊಂಡು ಗಂಟೆಯನ್ನು ಬಡಿಯುತ್ತಾ ಬರಬೇಕಾಗಿತ್ತು. ಯಾಕೆಂದರೆ ಯಾರಾದರೂ ಇವನನ್ನು ನೋಡಿ ಉಳಿದವರು ದಾರಿ ಕೊಡಲಿ, ಅಶುದ್ಧ ಅಶುದ್ಧ ಅಂತ ಹೇಳಿಕೊಂಡು ಬರ್ತಾ ಇರಬೇಕಾಗುತ್ತೆ. ಯಾಕೆಂದರೆ ಇವನನ್ನು ನೋಡಿದ ಉಳಿದ ಚೆನ್ನಾಗಿದ್ದವರು ಬದಿಗೆ ಹೋಗ್ತಾರೆ ಅಥವಾ ಆತನಿಗೆ ದಾರಿ ಬಿಟ್ಟು ಕೊಡ್ತಾರೆ. ಆದ ಕಾರಣ ಇಂಥ ಒಂದು ದೊಡ್ಡ ರೋಗ, ಕುಷ್ಠರೋಗ ಅಂತ ಹೇಳ್ಬೋದು, ಈ ನಾಮನನಿಗಿತ್ತು. ಅದು ದೊಡ್ಡ ಸೇನಾಪತಿಯಾಗಿದ್ದ, ಆತನಲ್ಲಿ ಹಣ ಇತ್ತು, ಎಲ್ಲವೂ ಇತ್ತು. ಆದರೆ ತನ್ನೊಳಗೆ ಈ ಒಂದು ಕುಷ್ಠರೋಗದಿಂದ ಆತ ನರಳ್ತಾ ಇದ್ದ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಗೊತ್ತಾಗುತ್ತೆ, ಯಾವಾಗಲೂ ಯುದ್ಧಕ್ಕೆ ಹೋದಾಗ ಆ ಇಸ್ರೇಲ್ ನಾಡಿನ ಒಬ್ಬ ಹುಡುಗಿಯನ್ನು ಈ ನಾಮನ್ ತಗೊಂಡು ಬಂದಿದ್ದ. ಮಾತ್ರವಲ್ಲ, ಆ ಹುಡುಗಿಯನ್ನು ತನ್ನ ಹೆಂಡತಿಯ ಸೇವಕಿಯಾಗಿ ಆತ ನೇಮಿಸಿದ್ದ. ಈ ಹುಡುಗಿ ಚಿಕ್ಕ ಹುಡುಗಿ, ನಮ್ಗೆ ಗೊತ್ತಿಲ್ಲ ಆ ಹುಡುಗಿಯ ವಯಸ್ಸಲ್ಲ, ಆದರೂ ಆಕೆ ಸಹಾಯ ಮಾಡ್ತಾ ಇದ್ಲು ನಾಮನ ಹೆಂಡತಿಗೆ, ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ಲು, ಮನೆಯ ಪರಿಸ್ಥಿತಿಯನ್ನೆಲ್ಲ ತಿಳಿದುಕೊಂಡಿದ್ಲು. ಕೆಲವು ದಿನಗಳಾದ ನಂತರ ಆ ಹುಡುಗಿಗೆ ತಿಳಿಯುತ್ತೆ, ಈ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಎಲ್ಲವೂ ಸರಿ ಇಲ್ಲ, ಈ ಮನೆಯಲ್ಲಿ ಕೆಲವು ದುಃಖಗಳಿವೆ, ಈ ಮನೆಯಲ್ಲಿ ಒಂದು ರೋಗವಿದೆ. ನಾಮನನ್ನು ನೋಡಿದಾಗ, ಆತನ ಪರಿಸ್ಥಿತಿಯನ್ನು ಅನುಭವಿಸಿದಾಗ ಅವಳಿಗೆ ಗೊತ್ತಾಗುತ್ತೆ, ಆತ ರೋಗದಿಂದ ಬಳಲ್ತಾನೆ. ಇದರಿಂದ ಆ ಹೆಣ್ಮಗಳು ತನ್ನ ದಣಿಗೆ ಅಥವಾ ನಾಮನ ಹೆಂಡತಿಗೆ ಹೇಳ್ತಾಳೆ, ನನ್ನ ದಣಿಯವರು ಸಮಾರ್ಯದ ಆ ಪ್ರವಾದಿಯ ಬಳಿ ಇರ್ತಿದ್ರೆ ಖಂಡಿತವಾಗಿ ಅವರು ಗುಣ ಹೊಂದ್ತಾ ಇದ್ರು. ನೋಡಿ, ಕೇವಲ ಇಲ್ಲಿ ಒಂದು ಮಾತು, ಆ ಚಿಕ್ಕ ಹುಡುಗಿ ತನ್ನ ದಣಿಗೆ ಹೇಳ್ತಾಳೆ, ನಾಮನ ಹೆಂಡತಿಗೆ ಹೇಳ್ತಾಳೆ, ನನ್ನ ದಣಿಯವರು ಸಮಾರ್ಯದ ಆ ಪ್ರವಾದಿಯನ್ನು ಭೇಟಿ ಮಾಡ್ತಿದ್ರೆ, ಆ ಪ್ರವಾದಿಯ ಬಳಿ ಹೋಗ್ತಿದ್ರೆ ಎಷ್ಟೋ ಚೆನ್ನಾಗ್ತಿತ್ತು. ಒಂದು ಚಿಕ್ಕ ವಾಕ್ಯದ ಮುಖಾಂತರ ಎಷ್ಟೊಂದು ಪರಿವರ್ತನೆ ಆಗುತ್ತೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸಿ ಹೇಳುತ್ತೆ. ಯಾಕೆಂದರೆ ಆ ಹುಡುಗಿ ಕೂಡ ಅಷ್ಟೊಂದು ಜ್ಞಾನವಂತಳಲ್ಲ, ಆದರೂ ಆಕೆಯ ಮನೆಯಲ್ಲಿ ದೇವರ ಬಗ್ಗೆ, ಹಳೆಯ ಒಡಂಬಡಿಕೆಯ ಬಗ್ಗೆ, ಪ್ರವಾದಿಗಳ ಬಗ್ಗೆ, ರಾಜರ ಬಗ್ಗೆ ಹೇಳ್ತಿರ್ಬೇಕಾಗಿರ್ಬೇಕಿತ್ತು. ನಮಗೂ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ಆಕೆಯ ತಂದೆ ತಾಯಿ ದೇವರ ಬಗ್ಗೆ ಮನೆಯಲ್ಲಿ ಮಾತಾಡ್ತಿದ್ರೆ, ನಮ್ಮ ಕುಟುಂಬದಲ್ಲಿ ಕೂಡ ಹಾಗೇನೆ, ನಾವು ಕೂಡ ದೇವರ ಬಗ್ಗೆ ಮಾತಾಡ್ತಾ ಇದ್ದರೆ, ಪ್ರವಾದಿಗಳ ಬಗ್ಗೆ ಮಾತಾಡ್ತಿದ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಯಾವಾಗ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ದೇವರ ಬಗ್ಗೆ ಮಾತುಕತೆ ಇಲ್ಲ, ಆಗ ಅಲ್ಲಿ ಏನಾಗುತ್ತೆ ಏನೆಂಬುದು ಯಾರಿಗೂ ಕೂಡ ತಿಳಿಯೋಲ್ಲ. ಆದರೆ ಈ ಹುಡುಗಿಯ ಮನೆಯಲ್ಲಿ ದೇವರ ಬಗ್ಗೆ ಸ್ವಲ್ಪ ಧ್ಯಾನ ಇತ್ತು, ದೇವರ ಬಗ್ಗೆ ಅವರು ಓದ್ತಾ ಇದ್ದರು, ದೇವರ ಬಗ್ಗೆ ಆ ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ರು. ಈ ಎಲ್ಲ ಘಟನೆಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಇದೇ ಒಂದು ಉದ್ದೇಶದಿಂದ ಈ ಹುಡುಗಿಗೆ ಸಮಾರ್ಯದಲ್ಲಿರುವಂಥ ಆ ಎಲೀಷಾ ಪ್ರವಾದಿಯ ಬಗ್ಗೆ ತಿಳಿದಿರುತ್ತೆ. ಅದಕ್ಕಾಗಿ ಯಾಕೆ ಹೇಳ್ತಾಳೆ, ನನ್ನ ದಣಿಯವರು ಸಮಾರ್ಯದಲ್ಲಿ ಆ ಪ್ರವಾದಿಯ ಬಳಿ ಹೋಗ್ತಿದ್ರೆ ಖಂಡಿತವಾಗಿ ಅವರಿಗೆ ಗುಣ ಆಗ್ತಿತ್ತು. ಈ ಒಂದು ವಿಶೇಷವಾದ ಘಟನೆಯನ್ನು ಆತನ ಹೆಂಡತಿ ನಾಮನನಿಗೆ ಹೇಳ್ತಾಳೆ. ಇದನ್ನು ತಿಳಿದಂಥ ನಾಮನ ಟೈಮ್ ವೇಸ್ಟ್ ಮಾಡೋಲ್ಲ ಅಥವಾ ವೇಳೆಯನ್ನು ಕಳೆಯೋಲ್ಲ, ಬದಲಾಗಿ ಖಂಡಿತವಾಗಿ ಈ ಹುಡುಗಿ ಹೇಳಿದ್ದು ಸರಿ ಇರ್ಬೋದು, ನಾನೀಗ ಸಮಾರ್ಯಕ್ಕೆ ಹೋಗಬೇಕು ಎಂಬುದಾಗಿ ಯೋಚನೆ ಮಾಡ್ತಾನೆ. ಮಾತ್ರವಲ್ಲ, ತನ್ನ ರಾಜನ ಬಳಿಗೆ ಹೋಗಿ ನನಗೊಂದು ಪತ್ರ ಕೊಡಿ, ಸಮಾರ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿಯಿಂದ ನಾನು ಗುಣ ಹೊಂದ್ತೇನೆ, ಖಂಡಿತವಾಗಿ ಆ ಪ್ರವಾದಿಗೆ ನನ್ನನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇರ್ಬೋದು, ಆದ ಕಾರಣ ನನಗೊಂದು ಪತ್ರ ಕೊಡಿ ಎಂಬುದಾಗಿ ಕೇಳಲಿಕ್ಕೆ ಆತ ರಾಜನ ಬಳಿಗೆ ಹೋಗ್ತಾನೆ. ರಾಜ ಕೂಡ ಯಾವುದೇ ತಡ ಮಾಡದೆ ಒಂದು ಪತ್ರವನ್ನು ಆತನ ಕೈಯಲ್ಲಿ ಕೊಡ್ತಾನೆ. ಯಾಕಂದರೆ ಈ ನಾಮನ ಒಬ್ಬ ಗೌರವಾನ್ವಿತ ಶ್ರೇಷ್ಠ ಸೇನಾಧಿಪತಿಯಾಗಿದ್ದ, ಅನೇಕ ಯುದ್ಧಗಳನ್ನು ಈತನ ಮುಖಾಂತರ ಜಯಿಸಿದ್ದ. ಈತನು ಒಳ್ಳೆಯದಾದರೆ ಖಂಡಿತವಾಗಿ ನನಗೂ ಕೂಡ ಒಳ್ಳೆಯದು, ನನ್ನ ರಾಜ್ಯಕ್ಕೆ ಕೂಡ ಶುಭ ಎಂಬುದಾಗಿ ಆತ ಭಾವಿಸಿದ್ದ. ಮಾತ್ರವಲ್ಲ, ಈತನ ಮುಖಾಂತರ ಅನೇಕ ರಾಜ್ಯಗಳನ್ನು ನಾನು ಗೆಲ್ಬೋದು. ಒಂದು ವೇಳೆ ಇವನು ಇದೇ ರೋಗದಿಂದ, ಕುಷ್ಠರೋಗದಿಂದ ನರಳುತ್ತಿದ್ರೆ ಆತನನ್ನು ಅರಮನೆಯಿಂದ ಹೊರ ಕಳಿಸಬೇಕು,
ಮನೆಯಿಂದ ಹೊರ ಕಳಿಸಬೇಕು, ಸಂಬಂಧ ಮತ್ತೆ ಮುಂದೆ ಇರೋಲ್ಲ, ಇದೆಲ್ಲ ಯೋಚಿಸುತ್ತಾ ರಾಜ ಕೂಡ ನಾಮಾನನಿಗೆ ಒಂದು ಪತ್ರ ಕೊಡ್ತಾನೆ. ಆ ಪತ್ರವನ್ನು ತೆಗೆದುಕೊಂಡು ನಾಮಾನ ಅದಕ್ಕೆ ಬೇಕಾದಷ್ಟು ಬಂಗಾರ, ಇಲ್ಲಿ ವಾಕ್ಯ ಹೇಳುತ್ತೆ 30,000 ಬೆಳ್ಳಿ, 6,000 ಬಂಗಾರ ನಾಣ್ಯಗಳನ್ನು, 10 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೋಗ್ತಾನೆ. ಯಾಕಂದರೆ ಅಲ್ಲಿಂದ ಗುಣವಾಗಿ ಬಂದ ಮೇಲೆ ಸುಮ್ಮನೆ ವಾಪಸ್ ಬರಲಿಕ್ಕೆ ಆಗೋಲ್ಲ, ಏನಾದರೂ ಕೊಟ್ಟು ಬರಬೇಕೆಂಬ ಉದ್ದೇಶದಿಂದ ಆತ ಅಲ್ಲಿ ಹೋಗ್ತಾನೆ. ಅಷ್ಟೊಂದು ವಸ್ತುಗಳನ್ನು, ಬಂಗಾರ ಬೆಳ್ಳಿ ವಸ್ತುಗಳನ್ನು ತಗೊಂಡು ಆತ ಆ ಸಮಾರ್ಯದ ಆ ಪ್ರವಾದಿಯನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ, ನಮಗೆ ಮುಂದೆ ತಿಳಿಯುತ್ತೆ ಆ ಪತ್ರವನ್ನು ಆತ ರಾಜನ ಬಳಿಗೆ ತಕೊಂಡು ಹೋಗ್ತಾನೆ. ಯಾಕಂದರೆ ನಾಮಾನನಿಗೆ ಆ ಪ್ರವಾದಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆದ ಕಾರಣ ರಾಜನ ಬಳಿ ಕರ್ಕೊಂಡು ಹೋಗ್ತಾನೆ. ಖಂಡಿತವಾಗಿ ರಾಜನಿಗೆ ಎಲಿಷಾ ಪ್ರವಾದಿಯ ಬಗ್ಗೆ ಗೊತ್ತಿರ್ಬೋದು. ಆತ ಎಲ್ಲಿದ್ದಾನೆ ಆತ ಕರಿಬಹುದು, ಇಲ್ಲಿ ಕರ್ಕೊಂಡು ನನ್ನನ್ನು ಮುಟ್ಟಿ ಆತ ಗುಣಪಡಿಸ್ಬೋದು ಎಂಬ ಭಾವನೆಯಿಂದ ನಾಮಾನ್ ಇಸ್ರೇಲ್ನ ರಾಜನ ಬಳಿಗೆ ಹೋಗ್ತಾನೆ. ಆದರೆ ಈ ಸಂದರ್ಭದಲ್ಲಿ ರಾಜನ ವರ್ತನೆಯನ್ನು ನಾವು ಗಮನಿಸಿದೆವು. ಇಸ್ರೇಲರ ಅರಸನು ಈ ಪತ್ರವನ್ನು ಓದಿದ ಕೂಡಲೇ ತುಂಬ ಹೆದರಿಕೆಯಿಂದ ಅನಿಸ್ತಾನೆ. ಅದನ್ನು ಹರಿದುಕೊಂಡು ತನ್ನ ಬಟ್ಟೆಯನ್ನು ಕೂಡ ಹರಿತಾನೆ. ಸಿಟ್ಟಿನಿಂದ ತನ್ನ ಬಟ್ಟೆಯನ್ನು ಹರಿದುಕೊಂಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾಕಂದರೆ ಇಂಥ ಪ್ರವಾದಿಯನ್ನು ನಮ್ಮ ಊರಿನಲ್ಲಿ ನಾನು ನೋಡೇ ಇಲ್ಲ. ಎಲ್ಲಿದ್ದಾನೆ? ಏನಾದರೂ ಜಗಳ ಮಾಡಲಿಕ್ಕೆ ಒಂದು ಕಾರಣ ಹುಡ್ಕೊಂಡು ಆತ ಇಲ್ಲಿ ಬರ್ತಾ ಇದ್ದಾನೆ. ನಾಮಾನನು ಯುದ್ಧ ಮಾಡಲಿಕ್ಕೆ ಬೇಕಾಗಿ ಒಂದು ಅವಕಾಶ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾನೆ ಎಂಬ ಒಂದು ಚಿಂತೆಯಿಂದ ರಾಜ ತನ್ನ ಬಟ್ಟೆಯನ್ನು ಹರಿತಾನೆ, ದುಃಖದಿಂದ ಇರ್ತಾನೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಪ್ರವಾದಿ ಎಲಿಷನಿಗೆ ಇದರ ಬಗ್ಗೆ ಅರಿವು ಬರುತ್ತೆ. ಪ್ರವಾದಿ ಎಲಿಷನಿಗೆ ಇದರ ಬಗ್ಗೆ ತಿಳಿಯುತ್ತೆ. ಆತ ಹೇಳ್ತಾನೆ, ರಾಜನಿಗೆ ಹೇಳಿ ಕಳಿಸ್ತಾನೆ, ಆ ಮನುಷ್ಯನನ್ನು ನನ್ನ ಬಳಿಗೆ ಕರೆಸಿರಿ. ಖಂಡಿತವಾಗಿ ಆ ಮನುಷ್ಯನು ನನ್ನ ಬಳಿಗೆ ಬಂದರೆ ನಾನು ಅವನನ್ನು ಗುಣಪಡಿಸ್ತೇನೆ. ರಾಜನಿಗೆ, ಅದೇ ಊರಿನ ರಾಜನಿಗೆ ಕೂಡ ಎಲಿಷನ ಪ್ರಭಾವ, ಆತನ ಅದ್ಭುತ ಶಕ್ತಿಯ ಬಗ್ಗೆ ಅರಿವಿದ್ದಿಲ್ಲ. ಆದರೂ ಎಲ್ಲಿಂದಲೋ ಬಂದಂಥ ವ್ಯಕ್ತಿಗೆ ಈ ಒಂದು ಎಲಿಷ ಪ್ರವಾದಿಯ ಬಗ್ಗೆ, ಆತನಲ್ಲಿರುವಂಥ ಅದ್ಭುತ ಶಕ್ತಿಯ ಬಗ್ಗೆ ಅರಿವಿತ್ತು. ಆದ ಕಾರಣ ರಾಜ ನಾಮಾನನನ್ನು ಎಲಿಷನ ಬಳಿಗೆ ಕರೆಸ್ತಾನೆ. ಅಲ್ಲಿ ಕಳಿಸಿದಾಗ ನಡೆದಂಥ ಘಟನೆಯನ್ನು ಕೂಡ ನಾವು ಜ್ಞಾಪಿಸ್ಬೋದು. ಅದನ್ನು ನಾನು ಇವತ್ತು ಓದಿಲ್ಲ, ಅದು ಮುಂದಕ್ಕೆ ಬರುತ್ತೆ. ಪ್ರವಾದಿ ಎಲಿಷ ಆತ ಬಂದ ಕೂಡಲೇ ನಾಮಾನನ ಯೋಚನೆ ಇತ್ತು, ಪ್ರವಾದಿ ಎಲಿಷ ತಾನು ಬಂದ ಕೂಡಲೇ ನನಗೆ ನಮಸ್ಕರಿಸ್ತಾನೆ, ನನ್ನ ಕಾಲಿಗೆ ಬೀಳ್ತಾನೆ, ಅಥವಾ ನನ್ನನ್ನು ಗುಣಪಡಿಸ್ತಾನೆ, ಮುಟ್ಟಿ ಗುಣಪಡಿಸ್ತಾನೆ ಎಂಬ ಒಂದು ಯೋಚನೆ ಆತನ ಮನಸ್ಸಲ್ಲಿತ್ತು. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಅಂಥದ್ದು ಏನೂ ಕೂಡ ಇಲ್ಲಿ ನಡೆಯೋಲ್ಲ. ಬದಲಾಗಿ ಪ್ರವಾದಿ ನಾಮಾನನು ಬಂದ ಸುದ್ದಿ ತಿಳಿದು ಕೂಡ ತನ್ನ ಕೋಣೆಯಲ್ಲೇ ಇರ್ತಾನೆ. ನಾಮಾನ್ ಮತ್ತು ಆತನ ಸಂಗಡಿಗರು, ಆತನ ಸಂಗಡಿ ಬಂದಂಥ ಕೆಲವು ಜನರು ಅಲ್ಲಿ ಕಾಯ್ತಾ ಇರ್ತಾರೆ, ಎಲಿಷನನ್ನು ಕರೀತಾರೆ. ಆದರೆ ಎಲಿಷ ಇಲ್ಲಿ ಹೊರಗೆ ಬರೋಲ್ಲ. ಬದಲಾಗಿ ತನ್ನ ಆಳನ್ನು ಕಳಿಸಿ ಆತನಿಗೆ ಹೇಳ್ತಾರೆ, ಹೋಗು, ಯೋರ್ದಾನ್ ನದಿಯಲ್ಲಿ 7 ಬಾರಿ ಮುಳುಗು ಹಾಕು. 7 ಬಾರಿ ಮುಳುಗು ಹಾಕಿದಾಗ ಖಂಡಿತವಾಗಿ ನೀನು ಶುದ್ಧವಾಗ್ತೀಯ ಎಂಬುದಾಗಿ ಎಲಿಷ ಪ್ರವಾದಿ ಹೇಳಿದಾಗ ನಾಮಾನನಿಗೆ ಕೋಪ ಬರುತ್ತೆ. ಯಾಕೆಂದರೆ ತನ್ನ ಊರಿನಲ್ಲಿ ಸಿರಿಯಾದಲ್ಲಿ ಅದೆಷ್ಟೋ ನದಿಗಳಿವೆ, ಒಳ್ಳೆ ನದಿಗಳಿವೆ, ನನಗೆ ಅಲ್ಲೇ ಸ್ನಾನ ಮಾಡ್ಬೋದಿತ್ತಲ್ಲ, ನಾನು ಸ್ನಾನ ಮಾಡಲಿಕ್ಕೆ, ಮುಳುಗು ಹಾಕಲಿಕ್ಕೆ ಇಲ್ಲಿ ಯಾಕೆ ಬರಬೇಕಿತ್ತು? ಅಲ್ಲಿ ಅನೇಕ ನದಿಗಳಿವೆ, ಅಲ್ಲೇ ಮುಳುಗು ಹಾಕ್ಬೋದಿತ್ತು ಎಂಬ ಯೋಚನೆ ಕೂಡ ಆತನಿಗೆ ಬರುತ್ತೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆತನ ಸಂಗಡ ಬಂದಂಥ ಇತರರ ಸೈನಿಕರು ಆತನಿಗೆ ಹೇಳ್ತಾರೆ, ನೋಡು, ಪ್ರವಾದಿ ಯಾವುದು ಕೂಡ ಒಂದು ಕಷ್ಟದ ಕೆಲಸವನ್ನು ಹೇಳಲಿಲ್ಲ, ಬದಲಾಗಿ ಅತಿ ಸುಲಭವಾದ ಒಂದು ಕೆಲಸ ಹೇಳಿದ್ದಾರೆ. ಹೋಗಿ ಯೋರ್ದಾನ್ ನದಿಯಲ್ಲಿ 7 ಸಲ ಮುಳುಗು ಹಾಕಿ ಬಂದಾಗ ನೀನು ಗುಣ ಆಗ್ತೀಯ, ಮತ್ತೆ ಯಾಕೆ ನಾವು ಕೋಪ ಮಾಡ್ಕೊಳ್ಬೇಕು? ಆದ ಕಾರಣ ನಾವು ಹೋಗೋಣ, ಯೋರ್ದಾನ್ ನದಿಗೆ ಹೋಗಿ ಅಲ್ಲಿ ನಾವು ಅಲ್ಲಿ ನೀವು ಸ್ನಾನ ಮಾಡಿ ಖಂಡಿತವಾಗಿ ನೀವು ಗುಣವಾಗ್ತೀರಿ ಎಂಬ ಒಂದು ಸಂದೇಶದಿಂದ ಆತ ನಾಮಾನ್ ಹೋಗ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾಮಾನ್ 1 ಸಲ ಮುಳುಗಿದಾಗ, 2 ಸಲ ಮುಳುಗಿದಾಗ, 3 ಸಲ ಮುಳುಗಿದಾಗ, 4ನೇ ಸಲ ಮುಳುಗಿದಾಗ ಕೂಡ ಯಾವುದೇ ರೀತಿಯ ಒಂದು ಆರೋಗ್ಯ ಅಲ್ಲಿ ಕಂಡು ಬರುವುದಿಲ್ಲ. ಆದರೆ ಯಾವಾಗ ಆತ 7 ಸಲ ಮುಳುಗ್ತಾನೋ ಆಗ ವಾಕ್ಯ ಹೇಳುತ್ತೆ, ಆತನ ಚರ್ಮ ಚಿಕ್ಕ ಮಕ್ಕಳ ಚರ್ಮದಂತೆ ಹೊಳೆಯುತ್ತೆ, ಶುದ್ಧವಾದ ಚರ್ಮ ಆತನಿಗೆ ಬರುತ್ತೆ ಎಂಬ ಸಂದೇಶವನ್ನು ಈ ವಾಕ್ಯದ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನಲ್ಲಿದ್ದಂಥ ಅಚಲ ವಿಶ್ವಾಸ, ಆತನಿಗೆ ಎಲಿಷ ಪ್ರವಾದಿಯಲ್ಲಿದ್ದಂಥ ವಿಶ್ವಾಸ ನಾಮಾನನಿಗೆ ಗುಣಪಡಿಸಿತು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ನಾವು ನೋಡಬೇಕಾದ ಒಂದು ವಿಚಾರ, ಆ ಚಿಕ್ಕ ಹುಡುಗಿ, ಆ ಹುಡುಗಿಯ ವಯಸ್ಸು ಕೂಡ ನಮಗೆ ತಿಳಿದಿಲ್ಲ.
ಆದರೂ ಕೂಡ ತನಗೆ ತಿಳಿದಿದ್ದನ್ನು ಅವಳು ಇತರರಿಗೆ ಹೇಳಿದ್ಲು. ತನ್ನ ಮಾಲಕಿಗೆ, ತನ್ನ ನಾಮಾನನ ಹೆಂಡತಿಗೆ ಹೇಳಿದ್ಲು. ನಾಮಾನನ ಹೆಂಡತಿ ಆತನನ್ನು ನಾಮಾನಿಗೆ ಹೇಳಿದ್ಲು. ನಾಮಾನ ತನ್ನ ರಾಜನಿಗೆ ಹೇಳ್ತಾನೆ. ರಾಜ ಬಂದು ಪತ್ರದ ಮುಖಾಂತರ ಸಮಾರ್ಯದ ಅಥವಾ ಇಸ್ರೇಲ್ನ ರಾಜನಿಗೆ ಕೂಡ ತಿಳಿಯುತ್ತೆ. ಹೀಗೆ ಒಂದು ಚಿಕ್ಕ ಹುಡುಗಿಯಿಂದ ಅನೇಕ ಜನರಿಗೆ ದೇವರ ಅದ್ಭುತ ಶಕ್ತಿಯ ಬಗ್ಗೆ, ದೇವರ ವಿಶೇಷವಾದ ಪ್ರವಾದಿಯ ಬಗ್ಗೆ ಅನೇಕ ಜನರಿಗೆ ತಿಳಿಯುತ್ತೆ. ಇದು ನಿಜವಾಗಿ ಒಂದು ವರ್ಣಿಸಲು ಅಸಾಧ್ಯವಾದ ಒಂದು ಘಟನೆ. ಯಾರು ಕೂಡ ಅಷ್ಟೊಂದು ಚಿಕ್ಕ ಹುಡುಗಿಯಿಂದ ಇಂಥ ಒಂದು ಅದ್ಭುತ ಕಾರ್ಯಕ್ರಮ, ಇಂಥ ಒಂದು ಅದ್ಭುತ ಘಟನೆ ನಡೀಲಿಕ್ಕೆ ಸಾಧ್ಯ ಇದೆ ಅಂತ ಯಾರು ಕೂಡ ಭಾವಿಸಲಿಕ್ಕಿದ್ದಿಲ್ಲ. ಆದರೂ ಈ ಒಂದು ಘಟನೆ ನಡೆದಿದೆ ಆ ಚಿಕ್ಕ ಒಬ್ಬ ಹುಡುಗಿಯ ಒಂದು ಪ್ರೇರಣೆಯ ಮಾತಿನಿಂದ. ನನ್ನ ದಣಿಯವರು ಸಮಾರ್ಯದ ಆ ಪ್ರವಾದಿಯನ್ನು ಭೇಟಿ ಮಾಡ್ತಿದ್ರೆ ಖಂಡಿತವಾಗಿ ಗುಣ ಆಗ್ತಿದ್ರು. ಈ ಒಂದು ಚಿಕ್ಕ ವಾಕ್ಯದ ಮುಖಾಂತರ ಆ ಇಡೀ ಒಂದು ಆ ಮನೆಯಲ್ಲಿ, ಆ ಸಂಸ್ಥಾನದಲ್ಲಿ, ಆ ಅರಮನೆಯಲ್ಲಿ ಒಂದು ವಿಶೇಷವಾದ ಒಂದು ಸಂತೋಷ ನಡೆಯುತ್ತೆ. ಯಾಕೆಂದರೆ ನಾಮಾನನು ವಿಶ್ವಾಸದಿಂದ ಬಂದಿದ್ದ, ದೇವರ ಮೇಲೆ ವಿಶ್ವಾಸ ಇಟ್ಟು ತನ್ನಲ್ಲಿದ್ದಂಥ ಕುಷ್ಠರೋಗವನ್ನು ಕಳೆದು ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೂಡ ಹಾಗೇನೆ ನಾವು ಇನ್ನೊಬ್ಬರಿಗೆ ಪ್ರೇರಣೆ ಕೊಡಬೇಕು, ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡಬೇಕು. ಏನೆಲ್ಲ ದೇವರು ನನ್ನಲ್ಲಿ ಅದ್ಭುತ ಮಾಡಿದ್ದಾರೆ, ಏನೆಲ್ಲ ದೇವರು ನನ್ನಲ್ಲಿ ಹೊಸ ವಿಚಾರವನ್ನು ತುಂಬಿದ್ದಾರೆ, ಅದನ್ನು ನಾನು ನನ್ನಲ್ಲಿ ಸುಮ್ಮನೆ ಇಡುವುದಲ್ಲ, ಬದಲಾಗಿ ನಾನು ಅದನ್ನು ಇತರಿಗೆ ಹೇಳಬೇಕು. ನನ್ನಿಂದ ಆದಷ್ಟು ಮಟ್ಟಿಗೆ ನಾನು ದೇವರ ಶುಭ ಸಂದೇಶವನ್ನು ಇತರರಿಗೆ ಸಾರಬೇಕು. ಇಲ್ಲಿ ಶುಭ ಸಂದೇಶ ಅಂದಮೇಲೆ ನಾವು ಬೈಬಲನ್ನು ಹಂಚುವುದಲ್ಲ, ಬೈಬಲನ್ನೇ ಕೊಡುವುದಲ್ಲ, ಬದಲಾಗಿ ನನಗೆ ನನ್ನ ದೇವರಿಂದ, ಜೀವಂತ ದೇವರಿಂದ ಏನೆಲ್ಲ ಅದ್ಭುತವಾಗಿದೆ, ಏನೆಲ್ಲ ಒಳ್ಳೆಯದಾಗಿದೆ ಅದನ್ನು ನಾನು ಇತರಿಗೆ ಹಂಚಬೇಕು, ಅದನ್ನು ನಾನು ಇತರಿಗೆ ಹೇಳಬೇಕು. ಆಗ ಖಂಡಿತವಾಗಿ ದೇವರ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಕೂಡ ಇರುತ್ತೆ. ಹೇಗೆ ಆ ಚಿಕ್ಕ ಹುಡುಗಿ ಜಾಸ್ತಿ ತಿಳಿದವಳಲ್ಲ, ಜಾಸ್ತಿ ಓದಿದವಳಲ್ಲ, ಆದರೂ ಕೂಡ ತನ್ನ ಒಂದು ವಿಚಾರದಿಂದ ಆ ಮನೆಯಲ್ಲಿ ಸಂಭ್ರಮ ಉಂಟು ಮಾಡುವ ಹಾಗೆ ಮಾಡಿದ್ಲು. ಹಾಗೆ ನಾವು ಪ್ರತಿಯೊಬ್ಬರು ಕೂಡ ಇಂಥ ಸಂಭ್ರಮಕ್ಕೆ ಕಾರಣರಾಗಬೇಕು. ಆದ ಕಾರಣ ನಮ್ಮ ಮನೆಯಲ್ಲಿರುವಂಥ ದೊಡ್ಡವರು, ಹಿರಿಯರು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರ ಬಗ್ಗೆ ಅಥವಾ ಸಂತರ ಬಗ್ಗೆ ಇತರಿಗೆ, ಮಕ್ಕಳಿಗೆ ಆಗಿರ್ಬೋದು, ಕುಟುಂಬದಲ್ಲಿದ್ದ ಇತರ ಜನರಿಗೆ ಆಗಿರ್ಬೋದು ಆಗಾಗ ತಿಳಿತಾ ಹೇಳ್ತಿದ್ರೆ ಖಂಡಿತವಾಗಿ ನಾವು ಕೂಡ ಇತರಿಗೆ ಒಂದು ಪ್ರೇರಣೆ ಆಗಲಿಕ್ಕೆ ಸಾಧ್ಯ. ಹೇಗೆ ಆ ಚಿಕ್ಕ ಹುಡುಗಿ ಇತರಿಗೆ ಪ್ರೇರಣೆ ಆದಲು, ಹಾಗೆಯೇ ನಾವು ಕೂಡ ಇತರರಿಗೆ ಪ್ರೇರಣೆ ಆಗುವಂಥ ಒಂದು ಘಟನೆ ಇಲ್ಲಿಂದ ನಮಗೆ ತಿಳಿಯುತ್ತೆ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಒಮ್ಮೊಮ್ಮೆ ಪ್ರತೀಕಾರದ ಮನೋಭಾವ ಬರುತ್ತೆ. ಒಂದು ವೇಳೆ ನನ್ನಲ್ಲಿ ಆ ಒಂದು ಪ್ರತೀಕಾರದ ಮನೋಭಾವ ಇರ್ತಿದ್ರೆ, ಈ ಹುಡುಗಿಯಲ್ಲಿ ಪ್ರತ್ಯೇಕವಾಗಿ ಈ ಇಸ್ರೇಲ್ ನಾಡಿನ ಹುಡುಗಿಯಲ್ಲಿ ಅಂಥ ಒಂದು ಪ್ರತೀಕಾರದ ಮನೋಭಾವ ಇರ್ತಿದ್ರೆ ಅವಳು ನಾಮಾನನಿಗೆ ಅಲ್ಲಿ ಕಳಿಸ್ತಾ ಇದ್ದಿಲ್ಲ. ನನ್ನನ್ನು ಇಲ್ಲಿ ತಗೊಂಡು ಬಂದಿದ್ದಾನೆ, ನನ್ನನ್ನು ತಂದೆ ತಾಯಿಯಿಂದ ದೂರ ಮಾಡಿದ್ದಾನೆ, ನನಗೆ ಆತ ಮೋಸ ಮಾಡಿದ್ದಾನೆ ಹೀಗೆಂದು ಹೇಳಿ ಆ ಹುಡುಗಿ ನಾಮಾನನ ಮೇಲೆ ಪ್ರತೀಕಾರ ತಗೋಬೋದಿತ್ತು. ಆದರೆ ಆ ಹುಡುಗಿ ಹಾಗೆ ಮಾಡೋಲ್ಲ, ಬದಲಾಗಿ ತನಗೆ ಕಷ್ಟ ಕೊಟ್ಟಂಥ, ತನಗೆ ತಂದೆ ತಾಯಿಯಿಂದ ದೂರ ಮಾಡಿದಂಥ ತನ್ನ ದಣಿಯ ರಕ್ಷಣೆಗೆ ಅವಳು ನಿಲ್ತಾಳೆ. ಅಂದರೆ ಹೇಗೆ ಯೇಸು ಹೇಳಿದ್ದಾರೆ, ದೇವರು ಹೇಳಿದ್ದಾರೆ, ಕ್ಷಮಿಸು, ನಿನ್ನ ಪರರನ್ನು ಕ್ಷಮಿಸು. ಹಾಗೆಯೇ ಹುಡುಗಿ ಕೂಡ ತನ್ನಲ್ಲಿದ್ದಂಥ, ತನಗೆ ಆತ ಕೊಟ್ಟಂಥ ದ್ವೇಷವನ್ನು ಮರೆತು ಆತನಿಗೆ ಒಳ್ಳೆಯದನ್ನೇ ಮಾಡ್ತಾಳೆ, ಒಳ್ಳೆಯದನ್ನೇ ಬಯಸ್ತಾಳೆ. ಹಾಗೆ ನಾವು ಕೂಡ ಹಾಗೇನೆ ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಕೂಡ ಕೋಪ ಬರುವಂಥ, ಪ್ರತೀಕಾರ ತೀರಿಸುವಂಥ ಅನೇಕ ಘಟನೆಗಳು ನಮ್ಮ ಅಕ್ಕಪಕ್ಕದಲ್ಲಿ ನಡೆಯುತ್ತೆ, ನಮ್ಮಲ್ಲಿ ನಡೆದಿರ್ಬೋದು. ಅದು ನಾವು ಅದಕ್ಕಾಗಿ ಪ್ರತೀಕಾರ ಮಾಡಲಿಕ್ಕಿಲ್ಲ, ಯಾಕಂದರೆ ನಾವು ದೇವರ ಮಕ್ಕಳು. ಅದೇ ನಾನು ಆರಂಭದಲ್ಲಿ ಹೇಳಿದ ಒಂದು ವಾಕ್ಯ, ನಮ್ಮ ಒಳ್ಳೆಯ ಕೆಲಸಗಳನ್ನು ನೋಡಿ ಇತರರು ದೇವರನ್ನು ನಾವು ಕೊಂಡಾಡುವಂತಾಗಬೇಕು. ಅಥವಾ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ತಂದೆಯನ್ನು ಕೊಂಡಾಡಲಿ. ಅಂದರೆ ನಮ್ಮ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕೆಲಸಗಳು, ನಾನು ರೋಗಿಗಳಿಗೆ ಮಾಡುವಂಥ ಒಂದು ಭೇಟಿ, ಇತರರಲ್ಲಿ ಇಡುವಂಥ ಒಂದು ಸಂಬಂಧ, ಕಷ್ಟದಲ್ಲಿರುವವರಿಗೆ ಮಾಡುವಂಥ ಸಹಾಯ ಖಂಡಿತವಾಗಿ ಯೇಸು ಸ್ವಾಮಿಯ ನಾಮವನ್ನು ಇತರರಿಗೆ ಹಂಚಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಹೇಳುತ್ತಾ, ಪ್ರಭು ಯೇಸು ಸ್ವಾಮಿಯ ವಿಶೇಷವಾದ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಅತಿಯಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯ ಮಕ್ಕಳು ನಾವು ಈ ವಾಕ್ಯನ ಆಲಿಸ್ತಿರ್ಬೇಕಾದ್ರೆ ಈ ವಾಕ್ಯದಲ್ಲಿ ನಡೆದಂಥ ಘಟನೆಗಳು ನಮ್ಮ ಜೀವನದಲ್ಲಿ ಕೂಡ ನಡೆದು ನಿಮ್ಮ ಅದ್ಭುತವಾದ ಶಕ್ತಿಯನ್ನು, ನಿಮ್ಮ ಅದ್ಭುತವಾದ ಕಾರ್ಯವನ್ನು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಕೂಡ ನೆರವೇರಿಸುವಂತೆ ನಮ್ಮನ್ನು ಪ್ರೇರೇಪಿಸಿರಿ. ನಮಗೆ ಬೇಕಾದಂಥ ಶಕ್ತಿಯನ್ನು, ಧೈರ್ಯವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.